ಪ್ರತಿಷ್ಠಿತ ಚಿನ್ನಾಭರಣಗಳ ಸಂಸ್ಥೆಯಾದ ಆಭರಣ ಜುವೆಲ್ಲರ್ಸ್ ತನ್ನ ಸ್ಥಾಪನಾ ವರ್ಷದ ಪ್ರತೀಕವಾಗಿ 1935 ಗಿಡವನ್ನ ನೆಡುವ ಯೋಜನೆಯನ್ನ ಹಮ್ಮಿಕೊಂಡಿತ್ತು. ಆಭರಣ ಗೋ ಗ್ರೀನ್ ಅಭಿಯಾನಕ್ಕೆ ಉಡುಪಿಯಲ್ಲಿ ಚಾಲನೆ ನೀಡಿತು. ಆಭರಣ ಜುವೆಲ್ಲರ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಗೋ ಗ್ರೀನ್ ಅಭಿಯಾನಕ್ಕೆ ಪರಿಸರವಾದಿ ನಿವೃತ್ತ ಪ್ರಾಂಶುಪಾಲೆ ಲಕ್ಷ್ಮೀಬಾಯಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರ ನೇರ ಮತ್ತು ಸತ್ಯ, ಅಲ್ಲಿ ಕಪಟ ಇಲ್ಲ. ಅಂತೆಯೇ ನಮ್ಮ ಜೀವನ ಕೂಡ ನೇರ ಸತ್ಯವಾಗಬೇಕಾದರೆ ಗಿಡಗಳನ್ನ ಬೆಳೆಸುವುದು ಅಗತ್ಯ ಎಂದರು. ಪರಿಸರಕ್ಕೆ ನಾನು ಕೂಡ ಸಾಕಷ್ಟು ಕೆಲಸ ಮಾಡಿದ್ದೇನೆ. ತುಂಬಾ ಕಳಕಳಿಯಿಂದ ನಾನು ಸೇವೆಯಲ್ಲಿರುವಾಗಲೇ ಬೇಕಾದಷ್ಟು ಪ್ಲಾಸ್ಟಿಕ್ ಹೆಚ್ಚಿಕೋ, ಬಟ್ಟೆ ಚೀಲ ಕೊಡು, ಜನರಲ್ಲಿ ಜಾಗೃತಿ ಮೂಡಿಸು, ಆಮೇಲೆ ಪರಿಸರಾಸಕ್ತರ ಒಕ್ಕೂಟ ಅಂತಿತ್ತು ಉಡುಪಿಯಲ್ಲಿ. ಡಾಕ್ಟರ್ ಅಶೋಕ್ ಕುಂದಾಪುರ ಅದರ ಅಧ್ಯಕ್ಷರಾಗಿದ್ದರು. ನಾನು ಅದರಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿ ರವೀಂದ್ರನಾಥ್ ಶಾಂಭೋ ಅವರೊಟ್ಟಿಗೆ ಹಲವಾರು ಕೆಲಸಗಳನ್ನ, ಗಿಡ ನೆಡುವ ಕೆಲಸಗಳನ್ನ, ಮಹಿಳೆಯರನ್ನು ಒಗ್ಗೂಡಿಸಿ ಹೇಗೆ ಈ ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡಬಹುದು, ಎಲ್ಲ ರೀತಿಯ ಹೆಚ್ಚಿನ ಕೆಲಸಗಳನ್ನು ಮಾಡಿ, ಹಾಗೆ ಲಯನ್ಸ್ ಕ್ಲಬ್ ಅಲ್ಲಿ ಇದ್ದಾಗ 10 ವರ್ಷ ಇದೆ ಲಯನ್ಸ್ ಕ್ಲಬ್ ಅಲ್ಲಿ. ಆಗ ನಾನು ಕೂಡ ಇದೇ ವನ ಮಹೋತ್ಸವ ಹೆಚ್ಚು ಕೊಡಲಿಲ್ಲ, ನರ್ಸರಿಯಿಂದ 4-5 ಗಿಡ. ಇನ್ನು ಉರಗ ತಜ್ಞ ಪರಿಸರವಾದಿ ಗುರುರಾಜ್ ಸನಿಲ್ ಮಾತನಾಡಿ, ಒಂದು ಗಿಡದಲ್ಲಿ ಇಡೀ ಪ್ರಕೃತಿ ಇದೆ. ಒಂದು ಗಿಡ ಇಡೀ ಜೀವಜಾಲವನ್ನ ಸೃಷ್ಟಿ ಮಾಡುತ್ತದೆ. ಗಿಡಗಳನ್ನ ಕೊಡುವಾಗ ಪ್ರೀತಿಯಿಂದ ಕೊಡಿ, ಅದರ ಮಹತ್ವ ತಿಳಿಸಿ ಎಂದು ಪರಿಸರದ ಬಗ್ಗೆ ಮಾಹಿತಿ ನೀಡಿದ್ರು. ಗಿಡಗಳ ಬಗ್ಗೆ ನಾವು ತುಂಬಾ ತಾತ್ಸಾರವಾಗಿ, ನಮ್ಮಲ್ಲಿ ಕೆಲವರಿಗೆ ಏನೋ ಒಂದು ತಾತ್ಸಾರಕ್ಕಿಂತ ಏನೋ ಒಂದು ಜ್ಞಾನ ಇಲ್ಲ, ಸರಿಯಾದ ಒಂದು ಜ್ಞಾನ ಇಲ್ಲ ಗಿಡಗಳ ಬಗ್ಗೆ. ಗಿಡಗಳು ಅಂದ್ರೆ ಏನು ಅಂತೇಳಿ ನಿಸ್ವಾರ್ಥವಾಗಿ ದೇವರ ಸೇವೆ ಪೂಜೆ ಮಾಡೋದು, ಮನುಷ್ಯರನ್ನ ಪ್ರೀತಿಸೋದು, ಉತ್ತಮ ಕೃತಿಗಳನ್ನ ಓದೋದು, ಹಾಗೆ ಗಿಡಗಳನ್ನು ನೆಡುವುದು ಕೂಡ. ಹಾಗೆ ಗಿಡಗಳನ್ನ ನೆಡುವುದು ಈ ಸಂಸ್ಥೆ ಈಗ ಮಾಡ್ತಾ ಇರುವಂತದ್ದು ಬಹಳ ದೊಡ್ಡ ಕೆಲಸ. ಗಿಡಗಳನ್ನ ಕೊಡುವಾಗ ಅತ್ಯಂತ ಪ್ರೀತಿಯಿಂದ ಕೊಡಿ, ಮತ್ತೆ ಅವರಿಗೆ ಆ ಜವಾಬ್ದಾರಿಯುತವಾದ ಒಂದು ಮಾಹಿತಿಯನ್ನ ಕೂಡ ಕೊಡಿ. ಗಿಡ ನೆಟ್ಟು ಬೆಳೆಸುವಂತ ಕೆಲಸವನ್ನ ಮಾಡಿ ಅಂತ ಈ ಸಂಸ್ಥೆಯವರು ಇನ್ನು ಮುಂದೆ ನಿರಂತರ ಒಂದು ವನಮಹೋತ್ಸವ ಆಚರಣೆಯ ಮೂಲಕ ಅಲ್ಲಿ 1,000 ಗಿಡಗಳನ್ನ ಕೊಟ್ಟು ನಾವು ಇದು ಮಾಡೋದಕ್ಕಿಂತ ಪ್ರತಿ ವರ್ಷ ವನಮಹೋತ್ಸವ ದಿನ, ಪರಿಸರ ದಿನಾಚರಣೆ ದಿನ ನಿರಂತರವಾಗಿ ಬಂದ ಕಸ್ಟಮರ್ಗಳಿಗೆ ಈ ಗಿಡಗಳನ್ನು ಕೊಟ್ಟು ಒಂದು ಒಳ್ಳೆಯ ಮಾಹಿತಿಯನ್ನ ಕೊಟ್ಟು ಬೆಳೆಸೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಉಡುಪಿಯ ಪರಿಸರ ಹಸಿರಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾರಂಭದಲ್ಲಿ ಆಭರಣ ಸಂಸ್ಥೆಯ ಸ್ಥಾಪಕರಾದ ಮಧುಕರ್ ಕಾಮತ್, ರಾಧಾ ಕಾಮತ್, ನಿರ್ದೇಶಕರಾದ ಮಹೇಶ್ ಕಾಮತ್, ದಯಾನಂದ ಕಾಮತ್ ಮುಂತಾದವರು ಉಪಸ್ಥಿತರಿದ್ದರು. ಆಭರಣ ಗೋ ಗ್ರೀನ್ ಅಭಿಯಾನದ ಅಂಗವಾಗಿ ನಾರ್ತ್ ಶಾಲೆಯಲ್ಲಿ ಸಾಂಕೇತಿಕವಾಗಿ ಗಿಡವನ್ನ ನೆಡಲಾಯಿತು. ಆಭರಣ ಸಂಸ್ಥೆಗಳ ಶಾಖೆಗಳ ಸುತ್ತಮುತ್ತಲಿನ ಶಾಲೆಗಳಿಗೆ ಗಿಡ ಕೊಡುವ ಮತ್ತು ಗಿಡ ನೆಡುವ ಯೋಜನೆಯನ್ನ ಆಭರಣ ಹಮ್ಮಿಕೊಂಡಿದ್ದು, ಒಟ್ಟು 1935 ಗಿಡವನ್ನ ನೆಡುವ ಯೋಜನೆಯನ್ನ ಮಾಡಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.